ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 5ನೇ ಅಧ್ಯಾಯ 23ನೇ ಶ್ಲೋಕ. ಅಹಂ ಪುರಾ ಅತಿ ಭವೆ ಅಭವಂ ಮುನೆ ದಾಸ್ಯಾತು ಕಶ್ಯಾಚನ ವೇದವಾದಿನ ನಿರೂಪಿತ ಬಾಲಕ ಏವ ಯೋಗಿನಾ ಶುಶ್ರೂಷಣೆ ಪ್ರಾವರ್ಷಿ ನಿರ್ವಿವೀಕ್ಷಿತ. ಅನುವಾದ: ಏ ಮುನಿಗಳೇ, ಇಂದಿನ ಕಲ್ಪದಲ್ಲಿ ನಾನು ಒಬ್ಬ ದಾಸಿಯ ಮಗನಾಗಿ ಹುಟ್ಟಿದೆ. ಆ ದಾಸಿಯು ವೇದಾಂತ ತತ್ವವನ್ನು ಆಚರಿಸಿದ್ದ ಬ್ರಾಹ್ಮಣ ಸೇವೆಯಲ್ಲಿ ಇದ್ದವಳು. ಆ ಬ್ರಾಹ್ಮಣರೆಲ್ಲ ಮಳೆಗಾಲದ ಚಾತುರ್ಮಾಸದ ಅವಧಿಯಲ್ಲಿ ಒಟ್ಟಿಗೆ ಇದ್ದರು. ನಾನು ಆಗ ಅವರ ಪರಿಚಾರಿಕೆ ಮಾಡುತ್ತಿದ್ದೆ. ಪ್ರಭಾದಿರುವಂಥದ್ದು ಸೇವೆ 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 ಸೇವೆ. ನೀವು ಇದರಲ್ಲಿ ತುಂಬ ಮಂದಿ ಸಾಧನೆ ಮಾಡ್ತಾ ಇದ್ದೀರಿ, ಜಪ. ಆದರೆ ಇದರಿಂದ ಅಂದರೆ ನಿಮಗೆ ಗೊತ್ತಾಗ್ತದೆ, ಆದರೆ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗಲಿಕ್ಕೆ ಆಗೋದಿಲ್ಲ. 3 ಒಟ್ಟಿಗೆ ಹೋಗ್ಬೇಕಂದ್ರೆ ಸಾಧನ, ಸಂಘ, ಸೇವಾ. ಸಂಘ ಅಂದರೆ ಭಕ್ತರ ಸಂಘ ಮಾಡ್ತಾ ಇದ್ದೀರಿ, ಸಾಧನೆ ಮಾಡ್ತಾ ಇದ್ದೀರಿ, ಮತ್ತೆ ಸೇವೆ ಮಾಡಬೇಕು. ಸೇವೆಯಿಂದ ನಿಮಗೆ ಅನ್ಲಿಮಿಟೆಡ್ ಭಕ್ತಿ ಸಿಗ್ತದೆ. ಅನ್ಲಿಮಿಟೆಡ್, ನಿಮಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ 3 ಕೂಡ ಒಟ್ಟಿಗೆ ಹೋಗ್ಬೇಕು. ಸಾಧನೆ ಕೂಡ ಆಗಬೇಕು. ಅದರ ಅರ್ಥ ಸಾಧನೆ ಮಾಡೋದಿಲ್ಲ, ಕಾಲ ಸೇವೆ ಮಾಡ್ತಾ ಇಲ್ಲ. ಸಾಧನೆ, ಸಂಘ, ಸೇವೆ, ಇದು 3 ಕೂಡ ಒಟ್ಟಿಗೆ ಆಗಬೇಕು. ಹಾಗಾಗಿ ಇಲ್ಲಿ ಸೇವೆ ಬಗ್ಗೆ ಈ ಶ್ಲೋಕ ಹೇಳ್ತಾವೆ. ಎಂತ ಸೇವೆ? ಇಲ್ಲಿ ನಾರದ ಮುನಿ ಗಂಧರ್ವ ಆಗಿದ್ರು. ಅಲ್ಲಿ ಅವರು ಅಂದರೆ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು. ಹಾಗಾಗಿ ಅವರಿಗೆ ಶಾಪ ಸಿಕ್ತು. ಹೇಗೆಂದರೆ ಹಿಂದಿನ ಕಾಲದಲ್ಲಿ ಈ ದೇವತೆ ಲೋಕದಲ್ಲಿ ಅಲ್ಲಿ ಎಲ್ಲ ಶಾಪ ಸಿಗುವಂಥದ್ದು ಎಂತಂದರೆ ಮನುಷ್ಯ ಬಂಜಾವ್. ಆಕ್ಚುಲಿ ಮನುಷ್ಯ ಬಂಜಾವ್ ಅನ್ನೋದು ಶಾಪ. ಇಲ್ಲಿ ನಾವು ಈ ಭೌತಿಕ ಲೋಕದಲ್ಲಿ ನೀನು ಪ್ರಾಣಿಯಾಗು, ಇದು ಶಾಪ. ಅಂದರೆ ದೇವತೆ ಲೋಕದಲ್ಲಿ ಅವರು ಮನುಷ್ಯ ಆಗುವುದು ಅದು ಶಾಪ ಅಂತ. ಹಾಗಾಗಿ ಇವರಿಗೆ ಶಾಪ ಸಿಕ್ತು, ನಾರದ ಮುನಿಗೆ, ನೀನು ಮನುಷ್ಯ ಆಗುವಂತ. ಹಾಗಾಗಿ ಅವರು ದಾಸಿಯ ಪುತ್ರನಾಗ್ತಾರೆ. ಏ ಮುನಿಗಳೇ, ಇಂದಿನ ಕಾಲದಲ್ಲಿ ನಾನು ಒಬ್ಬ ದಾಸಿಯ ಮಗನಾಗಿ ಹುಟ್ಟಿದೆ. ಆ ದಾಸಿಯು ವೇದಾಂತ ಆಚರಿಸಿದ ಬ್ರಾಹ್ಮಣ ಸೇವೆಯಲ್ಲಿ ಇದ್ದವಳು. ಅವರ ದಾಸಿ ಅಂದರೆ ಈ ವೇದಾಂತಿಸ್ಟ್ ಅಂದರೆ ಪರಮಹಂಸರು. ಅವರ ಮನೆಯಲ್ಲಿ ಅವರ ಆಶ್ರಮದಲ್ಲಿ ದಾಸಿಯಾಗಿದ್ರು, ಸೇವೆ ಮಾಡ್ತಾ ಇದ್ರು. ಆ ಬ್ರಾಹ್ಮಣರೆಲ್ಲ ಮಳೆಗಾಲದ ಚಾತುರ್ಮಾಸದ ಅವಧಿಯಲ್ಲಿ ಒಟ್ಟಿಗೆ ಇದ್ದರು. ಅಂದರೆ ಚಾತುರ್ಮಾಸದಲ್ಲಿ ಆಕ್ಚುಲಿ ಪರಮಹಂಸರು, ಸನ್ಯಾಸಿಗಳು ಪ್ರಚಾರ ಮಾಡೋದಿಲ್ಲ, ಒಂದೇ ಕಡೆಯಲ್ಲಿ ಇರ್ತಾರೆ. ಆಗ ಅವರು ಮತ್ತೆ ಉಳಿದ 8 ತಿಂಗಳು ಪ್ರಚಾರ ಮಾಡುವಂಥ 4 ತಿಂಗಳು ಹೋಗುವುದಿಲ್ಲ. ನಾನು ಆಗ ಅವರ ಪರಿಚಾರಿಕೆ ಮಾಡ್ತಿದ್ದೆ. ಆಗ ನಾನು ಅಲ್ಲಿ ಸ್ವಲ್ಪ ಸೇವೆ ಮಾಡ್ತಾ ಇದ್ದೆ. ಎಸ್, ಈಗ ನೋಡಿ, ಈಗ ನಾರದ ಮುನಿ ಇಸ್ ಅ ಲೆಜೆಂಡ್. ಭಕ್ತಿಯಲ್ಲಿ ಟಾಪ್ ಮೋಸ್ಟ್ ಡಿವೋಟಿ ನಾರದ ಮುನಿ, ಅದರಲ್ಲಿ ಡೌಟೇ ಇಲ್ಲ. ಈಗ ಅವರಿಗೆ ಎಂತ ಎಜುಕೇಶನ್ ಇಲ್ಲ ನೋಡಿ, ದಾಸ್ಯ ಪುತ್ರ ಎಂತ ಎಜುಕೇಶನ್ ಇಲ್ಲ. ಹೇಗಾಯಿತು? ಈಗ ನಮ್ದು ಕ್ಯಾಲ್ಕುಲೇಷನ್ ಹೇಗಂದ್ರೆ ಈ ಭೌತಿಕ ಎಜುಕೇಶನ್ ಇದ್ರೆ ಅದು ಗ್ರೇಟ್ ಅಂತ. ಇಲ್ಲಿ ಅವರಿಗೆ ಎಜುಕೇಶನ್ ಇಲ್ಲ, ಹೇಗೆ ಆಯ್ತು? ಹಾಗಾಗಿ ನಮ್ಮ ಈ ಭೌತಿಕ ಎಜುಕೇಶನ್ ಕೃಷ್ಣ ಪ್ರಜ್ಞೆಗೆ ಎಂತ ಮಾಡ್ತದೆ? ಅದಕ್ಕೆ ಮತ್ತೆ ಇದಕ್ಕೆ ಯಾವುದೇ ಸಂಬಂಧವಿಲ್ಲ. ಹೇಗೆ ಅಂದ್ರೆ ಈಗ ನಮ್ಮ ಗುರು ಪರಂಪರೆ ನೋಡುವ. ಪ್ರಭುಪಾದ ಗುರು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್, ಅವರ ಗುರು ಗೌರಕಿಶೋರದಾಸ್ ಬಾಬಾಜಿ ಮಹಾರಾಜ್, ಅವರ ಗುರು ಭಕ್ತಿವಿನೋದ್ ಠಾಕೂರ್ ಮಹಾರಾಜ್, ಅವರ ಗುರು ಗೌರಕಿಶೋರದಾಸ್ ಬಾಬಾಜಿ ಮಹಾರಾಜ್. ಈಗ ಪ್ರಭುಪಾದ್ ಅವರು ಘೋಷಣಾನಂದಿ ಅಂದರೆ ಹೈಲಿ ಕ್ವಾಲಿಫೈಡ್. ಪ್ರಭುಪಾದ ಗುರು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಕೂಡ ಘೋಷಣಾನಂದಿ, ಹೈಲಿ ಕ್ವಾಲಿಫೈಡ್. ಯಾವುದರಲ್ಲಿ? ಮೆಟೀರಿಯಲ್, ಒಳ್ಳೆ ಎಜುಕೇಶನ್ ಎಲ್ಲ ಇತ್ತು ಅವರಿಗೆ. ಮತ್ತೆ ಗೌರಕಿಶೋರದಾಸ್ ಬಾಬಾಜಿ ಮಹಾರಾಜ್ ಎಜುಕೇಶನ್ ಏನಿಲ್ಲ. ಭಕ್ತಿವಿನೋದ್ ಠಾಕೂರ್ ಮಹಾರಾಜ್ ಅವ್ರು ಮೆಜಿಸ್ಟ್ರೇಟ್ ಆಗಿದ್ರು, ಹೈಲಿ ಕ್ವಾಲಿಫೈಡ್. ಜಗನ್ನಾಥ ದಾಸ್ ಬಾಬಾಜಿ ಮಹಾರಾಜ್ಗೆ ಏನು ಎಜುಕೇಶನ್ ಇಲ್ಲ. ಒಬ್ಬರಿಗೆ ಎಜುಕೇಶನ್ ಇಲ್ಲದವರಿಗೆ ಭಜನಾನಂದಿ, ಎಜುಕೇಶನ್ ಇದ್ದವರಿಗೆ ಘೋಷಣಾನಂದಿ. ಆದರೆ 5 ಮಂದಿ ಕೂಡ ಆಚಾರ್ಯರು. ಹೀಗೆ ಈಗ ನಮ್ಮ ಪ್ರಕಾರ ಎಜುಕೇಶನ್ ಇಲ್ಲದ್ರೆ ಏನು ಅಲ್ಲ ಅಂತ, ಅವ ವೇಸ್ಟ್ ಅಂತ. ಇಲ್ಲ ಸರ್, ಈ ಭಕ್ತಿ ಸೇವೆಗೆ ಎಜುಕೇಶನ್ ಮುಖ್ಯವಲ್ಲ. ಎಜುಕೇಶನ್ ಇಲ್ಲದವನಿಗೆ ಕೂಡ ಸಾಕ್ಷಾತ್ಕಾರ ಆಗ್ಬೋದು ಜಪದಿಂದ. ಹಾಗಾಗಿ ಇದನ್ನು ನಾವು ತಿಳಿಯಬೇಕು. ಇಲ್ಲಿ ನಾರದ ಮುನಿಗೆ ಯಾವುದೇ ಈ ಮೆಟೀರಿಯಲ್ ಎಜುಕೇಶನ್ ಇರಲಿಲ್ಲ, ಸ್ಪಿರಿಚುವಲ್ ಎಜುಕೇಶನ್ ಇತ್ತು. ನಮಗೆ ಬೇಕಾದ ಸ್ಪಿರಿಚುವಲ್ ಎಜುಕೇಶನ್. ಒಂದು ದಿವಸ ಎಂತ ಆಗ್ತಾ ಅಂದರೆ, ಒಬ್ಬ ಪ್ರಭುಪಾದ ಹತ್ರ ಬರ್ತಾನೆ. ಪ್ರಭುಪಾದ ಹೇಳ್ತಾನೆ,
ಪ್ರಭುಪಾದ್ ನನ್ನ ಹತ್ರ ತುಂಬ ಸ್ಟ್ರೆಂತ್ ಉಂಟು. ಪ್ರಭುಪಾದ್ ಹೇಳ್ತಾರೆ, ಯಾವ ಸ್ಟ್ರೆಂತ್? ಅಲ್ಲ, ನನ್ನ ಹತ್ರ ಒಳ್ಳೆ ನಂದು ದೇಹ ಉಂಟು, ಮೆಟೀರಿಯಲ್ ಸ್ಟ್ರೆಂತ್ ಉಂಟು, ಒಳ್ಳೆ ಅಂತಸ್ತು ಉಂಟು. ಪ್ರಭುಪಾದ್ ಹೇಳ್ತಾರೆ, ನನಗೆ ಈ ಮೆಟೀರಿಯಲ್ ಸ್ಟ್ರೆಂತ್ ಬೇಡ, ನಿನ್ನ ಹತ್ರ ಸ್ಪಿರಿಚುವಲ್ ಸ್ಟ್ರೆಂತ್ ಇದ್ದು ನನ್ನ ಹತ್ರ ಬಾ ಅಂತ ಹೇಳ್ತಾರೆ. ಹಾಗಾಗಿ ಈ ಮೆಟೀರಿಯಲ್ ಸ್ಟ್ರೆಂತ್ ಏನು ಯೂಸ್ ಇಲ್ಲ. ಒಂದು ರೋಗ ಬಂದರೆ ಅಲ್ಲಿ ನಾವು ಹೀಗೆ ಆಗ್ತೇವೆ, ಅಲ್ಲ ನಮ್ಮ ಹಣ ಕೂಡ ಎಂತಾದ್ರು ನಮ್ಮ ಯಾರು ಮೋಸ ಮಾಡಿದ್ರೆ ನಮ್ಮ ಹಣ ಕೂಡ ಹೋಗ್ತದೆ. ಹಾಗಾಗಿ ಮೆಟೀರಿಯಲ್ ಸ್ಟ್ರೆಂತ್ ಇಂಪಾರ್ಟೆಂಟ್ ಅಲ್ಲ, ಸ್ಪಿರಿಚುವಲ್ ಸ್ಟ್ರೆಂತ್. ಅದೇ ರೀತಿ ಇಲ್ಲಿ ಮೆಟೀರಿಯಲ್ ಕ್ವಾಲಿಫಿಕೇಶನ್ ಇಂಪಾರ್ಟೆಂಟ್ ಅಲ್ಲ, ಸ್ಪಿರಿಚುವಲ್ ಕ್ವಾಲಿಫಿಕೇಶನ್. ಸ್ಪಿರಿಚುವಲ್ ಕ್ವಾಲಿಫಿಕೇಶನ್ಗೆ ಜಪ ಮಾಡಿದ್ರೆ ಸಾಕು, ನಮಗೆ ಸ್ಪಿರಿಚುವಲ್ ಕ್ವಾಲಿಫಿಕೇಶನ್ ಸಿಗ್ತದೆ. ಸ್ಪಿರಿಚುವಲ್ ಕ್ವಾಲಿಫಿಕೇಶನ್ ಸಿಕ್ಕಿದ ಮೇಲೆ ನಮಗೆ ಪ್ರೋಗ್ರೆಸ್ ಆಗಬೇಕಿದ್ರೆ ನಾವು ಸೇವೆ ಮಾಡಬೇಕು, ಇಲ್ಲದ್ರೆ ನಾವು ಅಲ್ಲಿ ಇರ್ತೇವೆ. ಅಂದರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಸ್ವಲ್ಪ ನಮಗೆ ಬೆನಿಫಿಟ್ ಉಂಟು, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ತುಂಬ ನಾವು ಪ್ರೋಗ್ರೆಸ್ ಆಗಬೇಕು. ಹೇಗಂದರೆ ಈಗ ನಾವು ಶಾಲೆಯಲ್ಲಿ ಇದ್ದೇವೆ, 10th ಸ್ಟ್ಯಾಂಡರ್ಡ್ ಇರುವಾಗ ನಾವು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಸಿಕ್ಕಿದ್ರೆ ನಮಗೆ PUCಯಲ್ಲಿ ಒಳ್ಳೆ ಸೀಟ್ ಸಿಗ್ತದೆ. ಕಡಿಮೆ ಮಾರ್ಕ್ಸ್ ನಮಗೆ ಒಂದು ಒಳ್ಳೆ ಸೀಟ್ ಸಿಗುವುದಿಲ್ಲ. ಫೇಲ್ ಆದರೆ ನಮಗೇನು ಪ್ರಯೋಜನ ಇಲ್ಲ. ಹಾಗಾಗಿ ಜಪ ಮಾಡೋದು ಫೇಲ್ ಆಗೋದಲ್ಲ, ನಾವು ಮಾಡ್ತಾ ಇದ್ದೇವೆ, ಆದರೆ ನಮಗೆ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗಬೇಕು. ಪ್ರೋಗ್ರೆಸ್ ಆಗಬೇಕಿದ್ರೆ ನಾವು ಸೇವೆ ಮಾಡಬೇಕು. ಇಲ್ಲಿ ನಾರದ ಮುನಿ ಈ ಪರಮಹಂಸರ ಸೇವೆ ಮಾಡಿದರು. ಎಸಿಗೆ ಭಾವಾರ್ಥಕ್ಕೆ ಬರುವ ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಭಗವಂತನ ಭಕ್ತಿ ಸೇವೆಯಿಂದ ಉಜ್ವಲಗೊಂಡ ಅದ್ಭುತ ವಾತಾವರಣವನ್ನು ನಾರದ ಮಹರ್ಷಿಗಳು ಇಲ್ಲಿ ಸಂಕ್ಷೇಪವಾಗಿ ವರ್ಣಿಸುತ್ತಾರೆ. ಅವರು ಅತಿ ಸಾಮಾನ್ಯವಾದ ಮೂಲದಿಂದ ಬಂದವರು. ನೋಡಿ, ಅತಿ ಸಾಮಾನ್ಯ ದಾಸಿಯ ಮಗಳು ಅಂದ್ರೆ ತುಂಬಾ ಲೋವೆಸ್ಟ್. ಈಗ ನಮ್ಮ ಮೆಟೀರಿಯಲ್ ಕ್ವಾಲಿಫಿಕೇಶನ್, ಮೆಟೀರಿಯಲ್ ಇದು ಭೌತಿಕ ಲೋಕದಲ್ಲಿ ಒಬ್ಬ ಸೇವಕ, ನಿಮ್ಮ ಮನೆಯ ಕೆಲಸ ಬರುವ, ಅದು ಏನು ಪ್ರಯೋಜನ ಇಲ್ಲ. ನಾವು ಹೇಳ್ತೇವೆ ಏನು ಪ್ರಯೋಜನ ಇಲ್ಲ. ಆದರೆ ಆಧ್ಯಾತ್ಮಿಕದಲ್ಲಿ ಇದು ಹೈಯೆಸ್ಟ್, ಭೌತಿಕದಲ್ಲಿ ಇದು ಲೋವೆಸ್ಟ್. ಇದಕ್ಕೆ ಹೇಳುವುದು ಕಾಂಟ್ರಾಡಿಕ್ಟರಿ. ನೋಡಿ, ಭೌತಿಕದಲ್ಲಿ ಈಗ ನಿಮ್ಮ ಮನೆಗೆ ಯಾರೊಂದು ಕೆಲಸದವರು ಬರ್ತಾಳೆ, ಅವಳ ಮಗ, ಅವ ಕೂಡ ಲೋವೆಸ್ಟ್, ನಾವೇನು ರೆಸ್ಪೆಕ್ಟ್ ಕೊಡೋದಿಲ್ಲ, ಲೋವೆಸ್ಟ್. ಆದರೆ ಆಧ್ಯಾತ್ಮಿಕದಲ್ಲಿ ದಾಸಿಯ ಮಗಳು ಹೈಯೆಸ್ಟ್. ಅದು ಹೇಗೆಂದ್ರೆ ಅಲ್ಲಿ ಆಧ್ಯಾತ್ಮಿಕ ಶಿಕ್ಷಣ ಉಂಟು, ಇಲ್ಲಿ ಭೌತಿಕ ಶಿಕ್ಷಣ. ಭೌತಿಕ ಶಿಕ್ಷಣ ಅಂದ್ರೆ ಹಾಗೆ, ಭೌತಿಕ ಶಿಕ್ಷಣದಲ್ಲಿ ಯಾವುದನ್ನು ನಾವು ಹೈಯೆಸ್ಟ್ ಹೇಳ್ತೇವೆ ಅದು ಆಧ್ಯಾತ್ಮಿಕದಲ್ಲಿ ಲೋವೆಸ್ಟ್ ಆಗುವಂಥದ್ದು, ಮತ್ತೆ ಯಾವುದು ಲೋವೆಸ್ಟ್ ಹೇಳ್ತೇವೆ ಅದು ಇಲ್ಲಿ ಹೈಯೆಸ್ಟ್ ಆಗುವಂಥದ್ದು. ಅಂದ್ರೆ ಕ್ವೈಟ್ ಆಪೋಸಿಟ್. ಅವರು ಅತಿ ಸಾಮಾನ್ಯದ ಮೂಲದಿಂದ ಬಂದವರು, ಅವರಿಗೆ ಸರಿಯಾದ ಶಿಕ್ಷಣ ದೊರೆಯಲಿಲ್ಲ. ಈಗ ಭೌತಿಕ ಲೋಕದಲ್ಲಿ ಯಾರಾದ್ರೂ ಸರಿಯಾದ ಶಿಕ್ಷಣ ದೊರೆಯಿದ್ರೆ ಅಂತ ಹೇಳುವಂಥದ್ದು, ಅವ ಏನು ಪ್ರಯೋಜನ ಇಲ್ಲ. ಅವನನ್ನು ನಾವೆಂತ ಮಾಡುವಂಥದ್ದು, ಎಲ್ಲಿಯಾದ್ರೂ ಕೂಲಿ ಕೆಲಸ, ಇಲ್ಲದ್ರೆ ಹೋಟೆಲಲ್ಲಿ ಗ್ಲಾಸ್ ತೊಳೆಯುವಂಥದ್ದು, ಈ ರೀತಿ ಆಗ್ತದೆ. ಅದು ಆಧ್ಯಾತ್ಮಿಕದಲ್ಲಿ ಇದಕ್ಕೆ ಅಂದ್ರೆ ಇದು ವಿರುದ್ಧ. ಅವರಿಗೆ ಸರಿಯಾದ ಶಿಕ್ಷಣ ದೊರೆಯಲಿಲ್ಲ, ಆದರೂ ತಮ್ಮ ಸಮಸ್ತ ಶಕ್ತಿಯು ಪ್ರಭು ಸೇವೆಗೆ ವಿನಿಯೋಗ ಆದ್ರಿಂದ ಅವರು ಅಮರ ಮುನಿಗಳಾದರು. ನೋಡಿ, ಹಾಗಾಗಿ ಕೃಷ್ಣನ ಸೇವೆ ಮಾಡೋದ ಕಾರಣ ಅವರು ಅಮರ ಮುನಿ ಆದರು, ಶ್ರೇಷ್ಠ ಮುನಿ ಆದರು. ಎಜುಕೇಶನ್ ಇರಲಿಲ್ಲ ಅವರಿಗೆ. ಭಕ್ತಿ ಸೇವೆಯ ತೀವ್ರ ಪರಿಣಾಮ ಆಗಿದೆ. ಇದು ಭಕ್ತಿ ಸೇವೆಯ ಪರಿಣಾಮ. ಯಾವುದೇ ನಮ್ಮ ಭೌತಿಕ ಎಜುಕೇಶನ್ ಬೇಕಂತಿಲ್ಲ. ಜೀವಿಗಳು ಭಗವಂತನ ತಟಸ್ಥ ಶಕ್ತಿ ಅಂದ್ರೆ ಮಾರ್ಜಿನಲ್ ಪೊಟೆನ್ಸಿ, ಅಂದ್ರೆ ಒಂದು ಇಂಟರ್ನಲ್ ಪೊಟೆನ್ಸಿ ಮತ್ತೆ ಎಕ್ಸ್ಟರ್ನಲ್ ಪೊಟೆನ್ಸಿ. ಇಂಟರ್ನಲ್ ಪೊಟೆನ್ಸಿ ಅಂದ್ರೆ ಅಂತರಂಗ ಶಕ್ತಿ, ಎಕ್ಸ್ಟರ್ನಲ್ ಪೊಟೆನ್ಸಿ ಅಂದ್ರೆ ಬಹಿರಂಗ ಶಕ್ತಿ. ನಾವು ತಟಸ್ಥ ಶಕ್ತಿ ಅಂದ್ರೆ ನಮ್ಗೆ ಈಚೆ ಭೌತಿಕ ಇದಕ್ಕೆ ಕೂಡ ಬರ್ಬೋದು, ಇಂದ್ರಿಯ ಸುಖಕ್ಕೆ, ಈಚೆ ಭಗವಂತನ ಸೇವೆ ಕೂಡ ಬರ್ಬೋದು. ಹಾಗೆ ನಾವು ಬಿಟ್ವೀನ್ ಅಲ್ಲಿ ಇದೆ. ಅವರನ್ನು ಭಗವಂತ ಅಲೌಕಿಕವಾದ ಪ್ರೇಮ ಸೇವೆಯಲ್ಲಿ ಸರಿಯಾಗಿ ಬಳಸಬೇಕು. ನೋಡಿ, ಹಾಗಾಗಿ ನಮ್ಗೆ ಆಪರ್ಚುನಿಟಿ ಉಂಟು, ಪ್ರಾಣಿಗಳಿಗೆ ಇಲ್ಲ. ಇದು ಆಗದಿದ್ದಾಗ ಜೀವಿಯೊಬ್ಬನ ಸ್ಥಿತಿಯು ಮಾಯೆ ಎಂದು ಕರೆಸಿಕೊಳ್ಳುತ್ತವೆ. ಯಾವಾಗ ನಾವು ಕೃಷ್ಣನಿಗೆ ಸೇವೆ ಮಾಡುವುದಿಲ್ಲ ಅದು ಮಾಯೆ. ಜೀವಿಯ ಶಕ್ತಿಯು ವಿಷಯ ಭೋಗದ ಬದಲು ದೇವರ ಸೇವೆಗೆ ಬಳಕೆಯಾದಾಗ ಕೂಡಲೇ ಮಾಯೆ ಮರೆಯಾಗ್ತದೆ. ನೋಡಿ, ಯಾವಾಗ ಕೃಷ್ಣನ ಸೇವೆ ಮಾಡ್ತೇವೆ ಆಗ ಮಾಯೆ ಇಲ್ಲ. ಕೃಷ್ಣ ಸೂರ್ಯನಿಗೆ ಸಮಾನ, ಮಾಯೆ ಅಂಧಕಾರ. ಜಾ ಕೃಷ್ಣ ಹೇ
ಮಾಯನ ಅಧಿಕಾರ. ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಮಾಯೆ ಇಲ್ಲ. ದೇವರ ಸೇವೆಯು ಆತನ ನಿಜ ಭಕ್ತರ ಸೇವೆಯಿಂದ ಆರಂಭವಾಗ್ತದೆ. ನೋಡಿ ಈಗ ಹೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈಗ ನಮಗೆ ದೇವರ ಸೇವೆ ಮಾಡ್ಲಿಕ್ಕೆ ನಮ್ಗೆ ಅರ್ಹತೆ ಇಲ್ಲ. ನಾನು ನಿಮ್ಗೆ ಆಗ್ಲೇ ಹೇಳಿದ್ದೇನೆ ಎಂತಂದ್ರೆ, ಈ ರಾಧಾ ಗೋವಿಂದ್ ನಮ್ಗೆ ಕ್ವಾಲಿಫಿಕೇಶನ್ ಇಲ್ಲ ಅವರಿಗೆ ಪೂಜೆ ಮಾಡುವಂಥದ್ದು, ಅರ್ಹತೆ ಇಲ್ಲ, ಶುದ್ಧ ಭಕ್ತರಿಗೆ ಮಾತ್ರ ಇರುವಂಥದ್ದು. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಈಗ ನೀನು ಅಲ್ಲಿ ಲಕ್ಷ್ಮೀನಾರಾಯಣ ಕನ್ಸಿಡರ್ ಮಾಡಿ ಮತ್ತೆ ಪೂಜೆ ಮಾಡು ಅಂತ ಹೇಳ್ತಾರೆ. ರಾಧಾ ಗೋವಿಂದ ಹೈಯೆಸ್ಟ್, ಲಕ್ಷ್ಮೀನಾರಾಯಣ ರೀತಿಯಲ್ಲಿ ನೀನು ಪೂಜೆ ಮಾಡು. ಮತ್ತೆ ಇಲ್ಲಿ ಹೇಳುವಂಥದ್ದು, ಪ್ರಭುಪಾದ ಹೇಳುವಂಥದ್ದು, ದೇವರ ಸೇವೆ ಆತನ ನಿಜ ಭಕ್ತರ ಸೇವೆಯಿಂದ ಆರಂಭ ಆಗ್ತದೆ. ಹೇಗೆಂದ್ರೆ ಶಾಸ್ತ್ರದಲ್ಲಿ ಉಂಟು, ಈಗ ಕೃಷ್ಣನ ಪೂಜೆ ಮಾಡುವಾಗ ಒಂದು ವೈಷ್ಣವ ಬರ್ತಾರೆ, ಶುದ್ಧ ವೈಷ್ಣವ. ಆಗ ಕೃಷ್ಣನ ಪೂಜೆ ನಿಲ್ಲಿಸಬೇಕಂದ್ರೆ ಅವರ ಸೇವೆ ಮಾಡಬೇಕು, ಇದು ಉಂಟು, ಶಾಸ್ತ್ರದಲ್ಲಿ ಉಂಟು. ಹಾಗಾಗಿ ನಾವು ಭಕ್ತರ ಸೇವೆ ಮಾಡುವುದರಿಂದ, ಯಾಕೆಂದ್ರೆ ಈಗ ಶುದ್ಧ ಭಕ್ತರು ಕೃಷ್ಣನ ಹತ್ರ ತುಂಬಾ ಕ್ಲೋಸ್, ಆತ್ಮೀಯತೆ. ಹಾಗಾಗಿ ನಾವು ಅವರ ಸೇವೆ ಮಾಡಿದ್ರೆ ಎಂತಾಗ್ತದೆ, ಅವರು ಕೃಷ್ಣನಿಗೆ ಹೇಳ್ತಾನೆ, ಎಸ್ ಇವ ಒಳ್ಳೆ ಸೇವಕ ಅಂತ ಅವರು ಹೇಳಿದ್ರೆ ಆಯ್ತು, ಮುಗೀತಲ್ಲಿ. ಹಾಗಾಗಿ ದೇವರ ಸೇವೆ ಆತನ ನಿಜ ಭಕ್ತರ ಸೇವೆಯಿಂದ ಆರಂಭವಾಗ್ತದೆ. ಪ್ರಭುಪಾದ ಅಂತ ಶುದ್ಧ ಭಕ್ತರ ಸೇವೆಯಿಂದ ಸ್ಟಾರ್ಟ್ ಆಗ್ತದೆ. ಇದು ನಾರದ ಮಹರ್ಷಿಗಳ ಇಂದಿನ ಜನ್ಮದ ಸ್ವಂತ ಉದಾಹರಣೆಯಿಂದ ಸ್ಪಷ್ಟವಾಗ್ತದೆ. ಅವರೆಂತ ಮಾಡಿದ್ರು, ಈ ಪರಮಹಂಸರ ಸೇವೆ ಮಾಡಿದ್ರು. ತನಗೆ ಮಾಡುವ ಸೇವೆಗಿಂತ ತನ್ನ ಭಕ್ತರಿಗೆ ಮಾಡುವ ಸೇವೆ ಹೆಚ್ಚು ಶ್ರೇಷ್ಠವಾದ ಎಂದು ಪ್ರಭು ಹೇಳ್ತಾರೆ, ಕೃಷ್ಣ ಹೇಳ್ತಾನೆ. ನನಗೆ ಮಾಡುವ ಸೇವೆಗಿಂತ ನನ್ನ ಭಕ್ತರಿಗೆ ಮಾಡುವ ಸೇವೆ ಹೆಚ್ಚು ಅಂತ ಹೇಳ್ತಾನೆ. ಭಕ್ತನ ಸೇವೆಯು ಭಗವಂತನ ಸೇವೆಗಿಂತ ಹೆಚ್ಚು ಮಹತ್ವವಾದ. ಆದ್ದರಿಂದಲೇ ದೇವರ ಸೇವೆಯಲ್ಲಿ ಸತತವಾಗಿ ನಿರತನಾಗಿರುವ ಸದ್ಭಕ್ತನನ್ನು ಆಯ್ದುಕೊಳ್ಳಬೇಕು. ಸರಿಯಾದ ಭಕ್ತ, ಬೋಗಸ್ ಅಲ್ಲ, ಸರಿಯಾದ ಭಕ್ತನನ್ನು ಆಯ್ದುಕೊಳ್ಳಬೇಕು. ಪ್ರಭುಪಾದಂತ ಶುದ್ಧ ಭಕ್ತನನ್ನು ಆಯ್ದುಕೊಳ್ಳಬೇಕು. ಅಂತವನನ್ನು ತನ್ನ ಗುರುವಾಗಿ ಸ್ವೀಕರಿಸಬೇಕು. ನೋಡಿ, ಶುದ್ಧ ಭಕ್ತರನ್ನು ನಾವು ಗುರುವಾಗಿ ಸ್ವೀಕರಿಸಬೇಕು. ಆ ಗುರುವಿನ ಸೇವೆಯಲ್ಲಿ ಮಗ್ನನಾಗಬೇಕು. ಲೌಕಿಕ ಇಂದ್ರಿಯಗಳಿಂದ ಗ್ರಹಿಸಲಾದ ಭಗವಂತನನ್ನು ಕಾಣಲು ಅಂತಹ ಸದ್ಗುರು ಪಾರದರ್ಶಕವಾದ ಮಾಧ್ಯಮವಾಗ್ತದೆ. ತದ್ವಿದ್ಧಿ ಪ್ರಣಿಪಾದೇನ ಪರಿಪ್ರಶ್ನೇನ ಸೇವೆಯ ಉಪದಕ್ಷಂತೆ ತೇ ಜ್ಞಾನಿನ ತತ್ವದರ್ಶನ. ಯಾಕೆಂದ್ರೆ ಅಂತ ಗುರು ಕೃಷ್ಣನ್ ಕಾಣಿದ್ದಾರೆ, ಹಾಗಾಗಿ ನಮ್ಗೆ ಕೂಡ ಅವರು ತೋರಿಸಿಕೊಳ್ತಾರೆ. ಹಾಗಾಗಿ ಈ ರೀತಿ ಬೋಗಸ್ ಗುರುಗಳಲ್ಲ. ಕಲಿಯುಗದಲ್ಲಿ ಅಲ್ಲಿ ಗುರುಗಳಿದ್ದಾರೆ, ಆದ್ರೆ ಅದು ಬೋಗಸ್ ಗುರುಗಳು. ಯಾಕೆಂದ್ರೆ ಅವರಿಗೆ ಕೃಷ್ಣನ ದರ್ಶನ ಆಗ್ಲಿಲ್ಲ. ಇನ್ನೊಂದು ವಿಷಯ ಅಂತಂದ್ರೆ, ಗುರು ಸಾಧು ಶಾಸ್ತ್ರ ಅವರು ಪ್ರೀವಿಯಸ್ ಆಚಾರ್ಯರು ಹೇಳಿದಾಗೆ ಹೇಳುವುದಿಲ್ಲ, ಶಾಸ್ತ್ರ ಹೇಳಿದಾಗೆ ಹೇಳುವುದಿಲ್ಲ, ಅವರ ಓನ್. ಹಾಗಾಗಿ ಅವರು ಬೋಗಸ್ ಗುರುಗಳು. ಸರಿಯಾದ ಗುರುಗಳಿಗೆ ನಾವು ಹೋಗ್ಬೇಕು. ಗುರುವಿಗೆ ಸಲ್ಲಿಸುವ ಸೇವೆ ತಕ್ಕ ಪ್ರಮಾಣದಲ್ಲಿ ಲೌಕಿಕ ಇಂದ್ರಿಯಗಳಿಂದ ಗ್ರಹಿಸಲಾದ ಭಗವಂತನ ಕಾಣಲು ಅಂತ ಸದ್ಗುರು ಪಾರದರ್ಶಕವಾದ ಮಾಧ್ಯಮವಾಗುತ್ತಾನೆ. ಗುರುವಿಗೆ ಸಲ್ಲಿಸಿದ ಸೇವೆಗೆ ತಕ್ಕ ಪ್ರಮಾಣದಲ್ಲಿ ಭಗವಂತನ ಭಕ್ತನಿಗೆ ಪ್ರಕಟವಾಗ್ತಾನೆ. ನೋಡಿ, ನೀವೆಷ್ಟು ಸೇವೆ ಸಲ್ಲಿಸಿರಿ ಆ ಇದರಲ್ಲಿ ನಿಮಗೆ ಭಗವಂತ ಪ್ರಕಟನ ಆಗುತ್ತಾನೆ. ಮಾನವ ಶಕ್ತಿಯನ್ನು ಪ್ರಭುವಿನ ಸೇವೆಯಲ್ಲಿ ಹರಿಸುವುದು ಮೋಕ್ಷದ ಕಡೆಗೆ ತೆರೆದ ಪ್ರಗತಿ ಪಥವಾಗುತ್ತದೆ. ಮತ್ತೆ ನಮಗೆ ಮೋಕ್ಷ ಕೂಡ ಸಿಗಬಹುದು. ಅಧಿಕೃತ ಗುರುವಿನ ಮಾರ್ಗದರ್ಶನದಲ್ಲಿ ಭಗವಂತನಿಗೆ ಸಂಬಂಧಿಸಿದ ಸೇವೆ ಮಾಡಿದಾಗ ಇಡೀ ಸೃಷ್ಟಿಯ ಭಗವಂತನ ಜೊತೆಗೆ ತನ್ನನ್ನು ಒಂದಾಗಿಸಿಕೊಳ್ಳುತ್ತದೆ. ನೋಡಿ, ನಾವು ಗುರುವಿಗೆ ಸೇವೆ ಸಲ್ಲಿಸ್ತೇವೆ ಅಷ್ಟು ಕೃಷ್ಣ ಪ್ಲೀಸ್ ಆಗ್ತಾನೆ. ಭಗವಂತನಿಗೆ ಸಂಬಂಧ ಸೇವೆ ಮಾಡಿದಾಗ ಇಡೀ ಸೃಷ್ಟಿಯೇ ಭಗವಂತನ ಜೊತೆ ತನ್ನನ್ನು ಒಂದಾಗಿಸಿಕೊಳ್ಳುತ್ತದೆ. ಸಮರ್ಥನಾದ ಗುರು ಎಲ್ಲವನ್ನು ಭಗವಂತನ ಗುಣಗಾನಕ್ಕೆ ವಿನಿಯೋಗಿಸುವ ಕಲೆಯನ್ನು ಬಲ್ಲವನಾಗಿರ್ತಾನೆ. ನೋಡಿ, ಸಮರ್ಥವಾದ ಗುರು ಎಲ್ಲವನ್ನು ಕೃಷ್ಣನಿಗೆ ರಿಲೇಟ್ ಮಾಡ್ತಾನೆ. ಆದ್ರೆ ಬೋಗಸ್ ಗುರುಗಳು ಹಾಗೆ ಮಾಡುವುದಿಲ್ಲ. ಅವರು ಕೃಷ್ಣನಿಗೆ ಸ್ವಲ್ಪ ಕೂಡ ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಆದ್ದರಿಂದ ಅವನ ಮಾರ್ಗದರ್ಶನದಲ್ಲಿ ಸಾಗಿದರೆ ಭಗವದ್ ಭಕ್ತನ ದಿವ್ಯ ಕೃಪೆಯಿಂದ ಇಡೀ ಜಗತ್ತನ್ನೇ ಆಧ್ಯಾತ್ಮ ಧಾಮವಾಗಿ ಪರಿವರ್ತಿಸಲು ಸಾಧ್ಯ. ಹಾಗೆ ನೋಡಿ, ನಾವೀಗ ಪ್ರಭುಪಾದ್ ಮಾರ್ಗದರ್ಶನ ನಡೆಯುವಂಥದ್ದು. ಹಾಗಾಗಿ ಎಂತ ಆಗ್ತದೆ, ಈಗ ಪ್ರಭುಪಾದ್ ಅವರ ಶಿಷ್ಯ ಅಂದ್ರೆ ಈಸ್ ಹೋಲಿನೆಸ್ ಜಯಪದ ಸ್ವಾಮಿ ಮಹಾರಾಜ್, ನಾವು ಅವರಲ್ಲಿ ದೀಕ್ಷೆ ತಗೊಂಡದ್ದು. ಹಾಗಾಗಿ ಅವರಿಗೆ ಮಾರ್ಗದರ್ಶನ ನೀಡಿದ್ದಾರೆ, ನಾವೀಗ ಅವರ ಮಾರ್ಗದರ್ಶನ ನಡೆಯುವಂಥದ್ದು. ಹಾಗಾಗಿ ಇದು ಈ ರೀತಿ ಬರಬೇಕು, ಇಲ್ಲದ್ರೆ ನಮಗೆ ಡೈರೆಕ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಡೈರೆಕ್ಟ್ ಎಂಟ್ರಿ ಇಲ್ಲ. ಆದ್ರಿಂದ ಅವನ ಮಾರ್ಗದರ್ಶನದಲ್ಲಿ ಸಾಗಿದರೆ ಭಗವದ್ ಭಕ್ತರ ದಿವ್ಯ ಕೃಪೆಯಿಂದ ಇಡೀ ಜಗತ್ತನ್ನೇ ಆಧ್ಯಾತ್ಮ ಧಾಮವಾಗಿ ಪರಿವರ್ತಿಸಲು ಸಾಧ್ಯ. ಹಾಗಾಗಿ ಅದು ಥ್ರೂ ಬರ್ಬೇಕು, ನಮಗೆ ಡೈರೆಕ್ಟ್ ಇಲ್ಲ. ಎಸ್, ಹರೇ ಕೃಷ್ಣ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಿಗೆ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್.